ಹೋಗಿ ಬರುವ ಮರಿ ಸಂಕಪ್ಪನ ಅಪ್ಪ ಸಂಗಪ್ಪ. ಅವನಪ್ಪ ಸಂಕಪ್ಪ. ನಮ್ಮ ಸುರುಕರ ಡುಂಕನ ಚಪ್ಪಳಿ ಕಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ತುಷಾರ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಪ್ರತಿ ವಾರ ಏನಾದ್ರೂ ಒಂದು ಫನ್ ಚಾಲೆಂಜ್ ಅನ್ನ ಮಾಡ್ತೇವೆ. ಸೊ ಇವತ್ತು ಕೂಡ ವೀಕೆಂಡ್ ಆಗಿರೋದ್ರಿಂದ ಒಂದು ಡಿಫ್ರೆಂಟ್ ಆಗಿರೋ ಫನ್ ಚಾಲೆಂಜ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಇವಾಗ ಲಾಕ್ಡೌನ್ ಇರೋದ್ರಿಂದ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಮನೆಯಲ್ಲೇ ಇರ್ತಾರೆ. ಸೊ ನೀವು ಕೂಡ ಈ ತರ ಎಲ್ಲ ಫನ್ ಗೇಮ್ಸ್ ಅನ್ನ ಆಟ ಆಡಿ ಮನೆಯಲ್ಲಿ, ತುಂಬಾನೇ ಖುಷಿ ಆಗುತ್ತೆ. ಸೊ ಇವತ್ತು ನಾವೊಂದು ವಿಸ್ಪರಿಂಗ್ ಚಾಲೆಂಜ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಅದು ಏನಂತ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಿದ್ರೆ, ನನಗೆ ಸಪೋರ್ಟ್ ಮಾಡ್ಲಿಕ್ಕಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಗೇಮ್ ಏನಂದ್ರೆ, ನಾವೊಬ್ರು ಹೆಡ್ಫೋನ್ ಹಾಕಿರ್ತೇವೆ. ಹೆಡ್ಫೋನ್ ಅಲ್ಲಿ ತುಂಬಾ ಲೌಡ್ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಸೊ ನಮ್ಮ ಎದುರಿದ್ದವ್ರು ನಮ್ಗೊಂದು ಸೆಂಟೆನ್ಸ್ ಹೇಳ್ತಾರೆ, ಸ್ವಲ್ಪ ಮೆಲ್ಲವ ಹೇಳ್ತಾರೆ, ನಮ್ಗೆ ಕೇಳ್ತಾ ಇರೋ ಹಾಗೆ. ನಾವು ಅದನ್ನ ಅವರ ಹೇಳುವ ರೀತಿ ಹಾಗೆ ಅವರ ಆಕ್ಷನ್ ಅನ್ನು ನೋಡಿ ನಾವು ಅದನ್ನ ಗೆಸ್ ಮಾಡ್ಬೇಕು ಅವ್ರೇನ್ ಹೇಳ್ತಾ ಇದ್ದಾರೆ ಅಂತ. ಸೊ ಇದರಲ್ಲಿ ಮ್ಯೂಸಿಕ್ ತುಂಬಾನೇ ಲೌಡ್ ಆಗಿರುತ್ತೆ, ಯಾವುದೇ ಹೊರಗೆ ಶಬ್ದ ಕೇಳಿಸೋದಿಲ್ಲ. ನಾವ್ ಈ ಗೇಮ್ ಅನ್ನ ಆಟ ಆಡಿ ಎಂಜಾಯ್ ಮಾಡ್ತೇವೆ. ಹಾಗೆ ನೀವು ಕೂಡ ನಮ್ಮ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ನಾನಪ್ಪ ನಿಮಗೆ ಫಸ್ಟ್ ನನ್ನದು ಸೆಂಟೆನ್ಸ್ ಅನ್ನ ಹೇಳ್ತೇನೆ. ಮುತ್ತಿನ ಹಾರ. ಮುತ್ತಿನ ಹಾರ. ಪುದೀನ. ಹೊಟ್ಟೆನ ಮುತ್ತಿನ ಹಾರ. ಪುದೀನ. ಮುತ್ತಿನ ಹಾರ. ಕನ್ನಡ ಪಿಕ್ಚರ. ಕನ್ನಡ ಪಿಕ್ಚರ್. ಹೇಳು. ಮುತ್ತಿನ ಹಾರ. ಮುದ್ದಿನ ಹಾರ. ಮುತ್ತಿನ ಹಾರ. ಮುತ್ತಿನ ಹಾರ. ಪುದೀನ ಹಾ ಹೇಳಿದ್ರೆ ಗೊತ್ತಾಗ್ತದ. ಹಾ ಸ್ಟಾರ್ಟ್ ಮಾಡ್ತೇನೆ. ಸಂಪಂಗಪ್ಪನ ಮಗ ಮರಿ ಸಂಗಪ್ಪ. ಮರಿ ಸಂಗಪ್ಪ ಎಲ್ಲ ಹೇಳ್ಬೇಕು. ನಂಗೆ ನಿಮ್ಮ ಬಾಯಿ ತಗೋಬೇಕು, ನೀವು ಅಲ್ಲಿ ಹೋಗ್ಲಿಲ್ಲ. ಸಂಪಂಗಪ್ಪನ ಮಗ ಮರಿ ಮರಿ ಸಂಗಪ್ಪನ ಅಪ್ಪ ಸಂಗಪ್ಪ. ಎಂತ ಇದೆ ಇಷ್ಟು? ಸಂಗಪ್ಪನ ಮಗ ಮರಿ ಸಂಗಪ್ಪ. ಸಂಕ್ರಾಂತಿ ಬಂತು. ಅಲ್ಲ. ಸಂಗಪ್ಪನ ಮಗ ಮರಿ ಸಂಗಪ್ಪ. ಸಂಕಪ್ಪ. ಸಂಗಪ್ಪನ ಮಗ. ಹೇಗೋ ಒಂದೊಂದು ಮಾಡಿ ಹೇಳಲಿಕ್ಕಿಲ್ಲ, ಅದು ಅವಳು ಗ್ಯಾಸ್ ಮಾಡ್ತಾರೆ. ಸಂಗಪ್ಪನ ಮಗ ಮರಿ ಸಂಗಪ್ಪ. ಸಂಕಪ್ಪನ ಮಗ ಬಂದ. ಬಂದಾಸ ಹೋದಾಸ. ಸಂಗಪ್ಪನ ಮಗ ಮರಿ ಸಂಗಪ್ಪ. ಸಂಕಪ್ಪನ ಮಗ ಬರೀ ಸಂಕಪ್ಪ. ಅಲ್ಲ. ಸಂಗಪ್ಪನ ಮಗ ಸಂಕಪ್ಪನ ಮಗ ಮರಿ ಸಂಗಪ್ಪ. ಸಂಕಪ್ಪನ ಮಗ ಮರಿ ಸಂಕಪ್ಪ. ಮರಿ ಸಂಗಪ್ಪನ ಅಪ್ಪ ಮರಿ ಸಂಗಪ್ಪ. ಸಂಗಪ್ಪ. ಸರಿ ಕೇಳು. ಸಂಗಪ್ಪನ ಮಗ ಮರಿ ಸಂಗಪ್ಪ. ಸಂಕಪ್ಪನ ಮಗ ಮರಿ ಸಂಕಪ್ಪ. ಮರಿ ಸಂಕಪ್ಪನ ಅಪ್ಪ ಸಂಗಪ್ಪ. ಅವನಪ್ಪ ಸಂಕಪ್ಪ. ಎಷ್ಟಾಯ್ತು? 25 ಸಲ ಲಾಸ್ಟ್. ಸಂಗಪ್ಪನ ಮಗ ಸಂಕಪ್ಪನ ಮಗ ಮರಿ ಸಂಕಪ್ಪ. ಮರಿ ಸಂಗಪ್ಪನ ಅಪ್ಪ ಸಂಗಪ್ಪ. ಅವನಪ್ಪ ಮರಿ ಸಂಕಪ್ಪ. ಇಲ್ಲ, ಮುಗಿಯಿತು ಇಷ್ಟು. ಅಮ್ಮಗಾಯ್ತಾ? ಇದು ಅಮ್ಮಗ್ ಇಷ್ಟು ಅರೆ ಅದು ಇಷ್ಟು ಸಹ ತರ್ಬೋದು. ನಾವು ಲಿಮಿಟ್ ಏನು ಇರ್ಲಿಲ್ಲ, ಸ್ವಲ್ಪ ಅಂತ ಅವ್ರಿಗೆ ತೋರಿಸಿ ಅವಳೇ ಓದ್ಲಿ. ಅದು ಅಲ್ಲ, ಓದಲ್ಲ, ಅದೇನು ಸ್ಟೇಟ್ಮೆಂಟ್ ಅಂತ ಓದು. ಸಂಗಪ್ಪ ಅಂತ ಹೇಳಿದ್ರೆ ಸಂಪಂಗಪ್ಪ. ಇದು ಅಮ್ಮನಿಗೆ ಸುಲಭ ಆಗಲಿ ಸಂಗಪ್ಪ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ.
ನಾನೆಲ್ಲ ಸುಲಭ ಸುಲಭ ಹುಡುಗರು ಮೊಬೈಲ್ ಕೊಡಿ ನಾನು ಸರ್ಚ್ ಮಾಡಿ. ಸೊ ಫುಲ್ ನನ್ಗೆ 2-3 ಫುಲ್ ಕಷ್ಟ ತಗೊಟ್ಟಿರೋದು. ಈಗ ನಾನ್ ಸಹ ಒಂದು ಹುಡುಕಿ ತೆಗೆದಿದ್ದೇನೆ. ತರೀಕೆರೆ ಏರಿ ಮೇಲೆ 3 ಕರಿಕುರಿ ಮರಿ ಮೇತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿಕುರಿ ಮರಿ ಮೇತಿತ್ತು. ತನಿಖೆ ಬಂತದು. ತರೀಕೆರೆ ಏರಿ ಮೇಲೆ 3 ಕುರಿ ಅಲ್ಲ ಸಾರಿ ತರೀಕೆರೆ ಏರಿ ಮೇಲೆ 3 ಕರಿಕುರಿ ಮರಿ ಮೇತಿತ್ತು. ತನಿಖೆಗೆ ಮೇಲೆ ಮೇಲೆ ತರೀಕೆರೆ ಏರಿ ಮೇಲೆ ಎಂತ ತನಿಖೆಗೆ ಮೇಲೆ ಮೇಲೆ ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತನಿಖೆಗೆ ಮನೆ ಮೇಲೆ ಆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತನಿಖೇರಿ ತಲೆ ಮೇಲೆ 3 ಆ, 3 ಮೇಲೆ ಆ. ಕೆರೆ ಅಲ್ಲ, ತರೀಕೆರೆ ಏರಿ ಮೇಲೆ 3 ಕುರಿ ಮರಿ ಮೇಯ್ತಿತ್ತು. ಅಲ್ಲ sorry. ತನಿಖೇರಿ ಕೆರೆ ಮೇಲೆ 3 ಕುರಿ ಮರಿಯ. ಆ, ತನಿಖೇರಿ ಕೆರೆ ಮೇಲೆ ಅಲ್ಲ. 3 ಕುರಿ ಮರಿ. ಆಲ್ಮೋಸ್ಟ್. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತನಿಖೇರಿ ಕೆರೆ ಮೇಲೆ 3 ಕುರಿ ಮಕ್ಕಳ. ತರೀಕೆರೆ ತನಿಖೇರಿ ಏರಿ ಮೇಲೆ ತಲೆ ಮೇಲೆ ಓಕೆ ಲಾಸ್ಟ್ ಇದು last ಆಯ್ತಾ? ತರೀಕೆರೆ ತನಿಖೇರೆ ಏರಿ ಮೇಲೆ ಕೇರಿ ಮೇಲೆ 3 ಕರಿ ಕುರಿ ತಲೆಗುರಿ. ಕರಿ ಕುರಿ ಅಲ್ಲ ಕರಿ ಕುರಿ ಮರಿ ಕರಿ ಕುರಿ ಮರಿ ತರಿ ಕುರಿ ಮರಿ ಕರಿ ಕುರಿ ಮರಿ ತರಿ ಕುರಿ ಮರಿ ಮೇಯ್ತಿತ್ತು. ಬಂತು. ಸೋತ್ರು ಸೋತ್ರು ಇಲ್ಲ ಸೋತ್ರು ತೆಗಿರಿ. ತರೀಕೆರೆ ಹಾ. ಏರಿ ಮೇಲೆ ಓ 3 ಕರಿ ಕುರಿ ಮರಿ ಮೇಯ್ತಿತ್ತು. ಮೇಯ್ತಿತ್ತ ಓಕೆ ಈಗ ನಿಮ್ಮ ಹೇಳುದ ಪಿಕ್ಚರ್ ಹೆಸರಂತ ಹೇಳಿ ಹಾ, ಅದೇ. ಹೇಳ್ತೇನೆ. ಬಬ್ರುವಾಹನ ಬಬ್ರು ವಾಹನ ಬಬ್ರು ವಾಹನ ತಬ್ರು ಹಾ. ಟಗರು ಟಗರು ಹಾ. ಟಗರು. ಅಲ್ಲ 2 ಸಲ ಆಯ್ತು. ಇನ್ನು ಮೂರನೇ ಸಲ. 3 ಅಕ್ಷರ. ಮತ್ತೆ 3 ಶಬ್ದ. ಅಲ್ಲ 4 4 ವರ್ಡ್ಸ್ ಉಂಟಾ? ಎರಡೇ ಒಳ್ಳೆ ಅಂತ నాకు. ಹಾ ಹಾ 2 2 ವರ್ಡ್ಸ್ ಉಂಟು. ಹಾ ಬಬ್ರು ವಾಹನ ಬಬ್ರು ವಾಹನ ಹಾ ಬಬ್ರು 4 ಹಾ ಹೇಳಿ ಹೇಳಿ ಓಪನ್ ಮಾಡಿ ಲೈವ್ ಓಪನ್ ಮಾಡಿ. ಬಬ್ರು ವಾಹನ ವಾಯು ಹಾ, ವಾಯು ಬಿಡ್ತಿದ್ದೆ. ಎಂತ? ಬಬ್ರು ವಾಹನ ಬಬ್ರು ವಾಹನ ಹಾ. ಬಬ್ರು ವಾಹನ. ಹಾ, correct. ಈಗ ನೀನ್ ಹೇಳುವ చాలా ಸುಲಭದ ಕೇಳು. ನನಗೆ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ನನಗೆ ತುಂಬಾ ಹಸಿವೆ ಆಗ್ತದೆ. ನನಗೆ ನನಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ. ನನಗೆ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಫುಲ್ ಹೇಳಿ, ಫುಲ್ ಸೆಂಟೆನ್ಸ್ ಹೇಳಿ. ನನಗೆ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಈಗ ನೀವು ನನಗೆ ಸೆಂಟೆನ್ಸ್ ಹೇಳ್ಬೇಕು. ನಾಳೆ ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡುವ. ಆ? ನಾಳೆ ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಯಾರ ಮನೆಗಾದ್ರೂ ಹೋಗಿ ಬರುವ. ಎಂತ ಕೋಲ್ಡ್ ಮಾಡ್ಬಿಡಿ. ಕೋವಿಡಿಗೆ
ಹೋಗಿ ಬರುವ. ಹಾ, ನಾಳೆ ಬೆಳಿಗ್ಗೆ ನೀರಿನ ದೋಸೆ ಮಾಡುವ. ಯಾರ ಮನೆಗಾದ್ರೂ ಚೆನ್ನಾಗಿತ್ತು. ಯಾರ ಮನೆಗಾದ್ರೂ ಹೋಗಿ ಬರುವ. ಹಾ, ನಾಳೆ ಬೆಳಿಗ್ಗೆ ತಿಂಡಿಗೆ ನೀರು ಯಾರ ದೋಸೆ ಮಾಡುವ. ಮನೆಯಲ್ಲಿ ಸ್ವಲ್ಪ ಮೆಲ್ಲ ಹೇಳಿ. ನಾಳೆ ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡುವ. ಯಾರ ಮನೆಗಾದ್ರೂ ಹಾ, ಮತ್ತೆ ಮುಂದೆ? ಹಾ, ಬದಿ ಮನೆಗೆ ಹೋಗುವ. ಬದಿ ಮನೆಗೆ ಹೋಗುವ. ನಾಳೆ ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡುವ. ಆಯ್ತು, 5 ಲಕ್ಷ ಆಯ್ತು. ಈಗ ಲಾಸ್ಟ್, ಹಾ, ಈಗ ಲಾಸ್ಟ್. ನಾಳೆ ನಾಳೆ ಹಾ, ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡುವ. ನಾಳೆ ಬೆಳಿಗ್ಗೆ ತಿಂಡಿಗೆ ನಾಳೆ ಹಾ, ಹಾ. ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡುವ. ನಾಳೆ ಎಲ್ಲರೂ ಹೋಗುವ. ಇಲ್ಲ ಇವತ್ತೇ ಹೋಗು. ಹಾ, ನಾಳೆ ಹೋಗುವ. ಅಲ್ಲ, ಇಲ್ಲೇ ಹೋಗುವ. ನಾಳೆ ಎಲ್ಲಿ ಹೋಗುವ? ಹಾ, ಆಯ್ತಾ? ಹಾ, ಇಲ್ಲ, ತಪ್ಪು. ಆಯ್ತು ಆಯ್ತು. ಮುಗೀತು. ಆಯ್ತಾ? ಹಾ, 6 ಸಲ ಆಯ್ತು. 6 ಹೆಚ್ಚು ಸಲ ಹೇಳಿದ್ರಿ. ಎಂತ? ನಾಳೆ ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಆಯ್ತು. ಇದು ಬೆಳಿಗ್ಗೆ ನಾವು ಮಾತಾಡಿದ್ದೆ ಸರ್, ನಾಳೆ ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡುವ ಅಂತ. ಇದೊಂದು ಡಿಫಿಕಲ್ಟ್ಸ್ ಇಲ್ಲ, ಹೇಳುವಾಗೆ ಸಹ ಇಲ್ಲ. ನನಗೆ ಕನಸು ಬೀಳ್ತದ ನಾಳೆ ಬೆಳಿಗ್ಗೆ ನೀರು ದೋಸೆ ಮಾಡ್ಕೊ. ಓಕೆ, ನಾನೀಗೇನು ಹೇಳ್ಬೇಕಲ್ಲ. ಕೆಂಪು ಕುಂಕುಮ, ಕಪ್ಪು ಕುಂಕುಮ. ಕೆಂಪು ಕೂದಲು, ಕೆಂಪು ತುಂಬ ಕೂದಲು. ಕೆಂಪು ಕುಂಕುಮ, ಕಪ್ಪು ಕುಂಕುಮ. ಕೆಂಪು ತುಂಬ ಕೆಂಪು ಕುಂಕುಮ, ಕಪ್ಪು ಕುಂಕುಮ. ಕೆಂಪು ತುಂಬ ಹೂ. ಕೆಂಪು ಕುಂಕುಮ, ಕಪ್ಪು ಕುಂಕುಮ. ಕೆಂಪು ಕುಂಕುಮ, ಹಾ, ಕಪ್ಪು ಕೂದಲು. ಹತ್ರ ಇದ್ದಾರೆ. ಕೆಂಪು ಕುಂಕುಮ, ಕಪ್ಪು ಕುಂಕುಮ. ಕೆಂಪು ಕುಂಕುಮ, ಕಪ್ಪು ಕುಂಕುಮ. ಕೆಂಪು ಕುಂಕುಮ, ಕಪ್ಪು ಕುಂಕುಮ. ಹೌದಾ? ಸರಿಯಾ? ಅಮ್ಮ ಹುಷಾರಿದ್ದಾರೆ ಮಾರ್ರೆ. ಓಕೆ, ಹೇಳ್ತೇನೆ. ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ಹಾ, ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ನಿನ್ನ ಅಮ್ಮನ ಹೆಸರು ಹೇಳು. ಅಲ್ಲ, ಹಾ, ಹೇಳಿ. ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ನನ್ನ ಅಮ್ಮನಿಗೆ ಮಲ್ಲಿಗೆ ಇಷ್ಟ. ಅಲ್ಲ, ಹಾ, ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ನನ್ನ ಅಮ್ಮನಿಗೆ ನೀವು ಕೇಳಿದೆ ಹೇಳು. ನೀವು ಕೇಳಿದೆ ಹೇಳು. ನನ್ನ ಅಮ್ಮನಿಗೆ ನೀವು ಕೇಳಿದೆ ಹೇಳು. ನನ್ನ ಅಮ್ಮನಿಗೆ ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ನನ್ನ ಅಮ್ಮನಿಗೆ ಬರ್ಲಿಕ್ಕೆ ಹೇಳು. ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ನನ್ನ ಅಮ್ಮನಿಗೆ ಬರ್ಲಿಕ್ಕೆ ಹೇಳು. ನಿನ್ನ ಅಮ್ಮನಿಗೆ ನಾಳೆ ನನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ನನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ಪುನಃ ಹೇಳಿ. ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ಹೇಳಿ, ಆ ಮಾಡಿ ಹೇಳಿ. ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ಫಸ್ಟ್ ಇದೆ ಹೇಳಿ, ನಾಳೆ ಬರ್ಲಿಕ್ಕೆ ಹೇಳು. ಲಾಸ್ಟ್ ಇದು ಸರಿ ಅಲ್ಲ? ಬರ್ಲಿಕ್ಕೆ ಹೇಳು. ಫಸ್ಟ್ ಇದೆ ಹೇಳಿ. ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ನಿನ್ನ ಅಮ್ಮನಿಗೆ ನಾಳೆ ಬರ್ಲಿಕ್ಕೆ ಹೇಳು. ಸರಿಯಾ? ನೀವೇನ್ ಹೇಳ್ತೀವಿ? ನನ್ನ ಅಮ್ಮನಿಗೆ ಹೇಳ್ತೀವಿ. ಅದೇ ಹೌದು ಅಂತ. ಹೌದೀಗ ಈಗ ನಾನು ಅವರಿಗೆ ತುಳುವಲ್ಲಿ ಒಂದು ಡೈಲಾಗ್ ಹೇಳ್ತೇನೆ. ನಮ್ಮ ಸುರುಕುರಡ್ಡು ಉಂಕನ. ಏನು? ನಮ್ಮ ಸುರುಕುರಡ್ಡು ಉಂಕನ. ಚಪ್ಪಳಿ ಕಟ್ಟು. ಓಕೆ, ನಮ್ಮ ಸುರುಕುರಡ್ಡು ಉಂಕನ. ಫಸ್ಟ್ ಅವ್ರಿಗೆ ಹೇಳ್ಬೇಕಲ್ಲ ತುಳುವಲ್ಲಿ ಹೇಳ್ತಿದ್ದೇನಂತ. ಚೂರು ಅದು ತೆಗೀರಿ, ಅದು ತೆಗೀರಿ. ನಾನು ತುಳುವಲ್ಲಿ ಒಂದು ಹೇಳ್ತೇನೆ ಕಂಟೆಂಟ್, ಆಯ್ತಾ? ಹಾಕೋದು ಸುಲಭ ಹೇಳು. ನಮ್ಮ ಸುರುಕುರಡ್ಡು ಉಂಕನ. ವಲಸಾಂಡ. ನಮ್ಮ ಸುರುಕುರಡ್ಡು ಉಂಕನ. ಹೇಳಿ. ನಮ್ಮ
ನಮ್ಮ ನಮ್ಮ ಸುರುಕು ರಡ್ಡು ಉಂಕನ ನಮ್ಮ ತುಳುನಾಡುದು ಉಂಡ ನಮ್ಮ ಸುರುಕು ರಡ್ಡು ಉಂಕನ ನಮ್ಮ ತುಳು ಸಾರಿ ನಂಗೆ ಬರ್ತೋಗ್ತಾ ಹಾಗೆ ನಮ್ಮ ಸುರುಕು ರಡ್ಡು ಉಂಕನ ನಮ್ಮ ತುಳುಟು ನಮ್ಮ ಸುರುಕು ರಡ್ಡು ಉಂಕನ ನಮ್ಮ ತುಳುಟು ಏನು ಉಂಡ ನಮ್ಮ ಸುರುಕು ರಡ್ಡು ಉಂಕನ ಅಮ್ಮ ಒಂದು ಬ್ಲಾಂಕ್ ಆಗಿ ಹೋಗಿ ಓಕೆ ನಮ್ಮ ಸುರುಕು ರಡ್ಡು ಉಂಕನ ನಮ್ಮ ತುಳುನಾಡು ತೂತಾರ ಇನ್ನು ಎರಡೇ ಸಲ ಲಾಸ್ಟ್ ಫೈನಲ್ ಲಾಸ್ಟ್. ನಮ್ಮ ಸುರುಕು ರಡ್ಡು ಉಂಕನ ನಮ್ಮ ತುಳುನಾಡು ಉಂಡ ದಾದ ಓಕೆ ಲಾಸ್ಟ್ ಇದು ಲಾಸ್ಟ್ ಲಾಸ್ಟ್ ಮತ್ತೆ ಎಂಡ್ ಜೋರಿ ಜೋರು. ನಮ್ಮ ಸುರುಕು ರಡ್ಡು ಉಂಕನ ನಮ್ಮ ತುಳುಟು ತೂತಾರ ಓಕೆ ನಮ್ಮ ಸುರುಕು ರಡ್ಡು ಉಂಕನ ಆಯ್ತಾಯ್ತು ಇಷ್ಟನೇ ಹಿಡಿದು. ನಮ್ಮ ಸುರುಕು ರಡ್ಡು ಉಂಕನ ನಮ್ಮ ತುಳು ತಪ್ಪಿ ಏನು ತೂತಾರ ನಮ್ಮ ಸುರುಕು ರಡ್ಡು ಉಂಕನ ನಮ್ಗೆ ತುಳು ತುಳು ಅಮ್ಮ ಹೇಗಾಯ್ತು ಇವತ್ತಿದ್ದು ಗೇಮ್ ಗಮ್ಮತ್ತು. ಗಮ್ಮತ್ತಾಯ್ತಾ ಸೊ ಹಾಗೆ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಈ ವಿಡಿಯೋ ಹೇಗಾಯ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ರೆಡ್ ಕಲರ್, ಅದನ್ನು ಕೂಡ ಒತ್ತಿ. ನಾನು ನಿಮ್ಗೆ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ಬ್ಲಾಗ್ಸ್. ಬಾಯ್. ಬಾಯ್.